ಮುಂದೆ ಎದುರು ಬರ್ತೀನಿ. ಅನೂಚಿತವಾಗಿ ಅದೇನೋ ಭಗವಂತ ನಡೆಸಿಕೊಡ್ತಾ ಇದ್ದಾನೆ. ಶ್ರೀಕಂಬಳದ ಈ ಸುಗ್ರಾದಲ್ಲಿ ಉಡುಪಿಯ ಪರ್ಯಾಯ ಕುಳಿತುಕೊಳ್ಳುವಂಥ ಶ್ರೀಗಳನ್ನು ನಾವು ಇದೇ ರೀತಿ ಸಾರ್ವಜನಿಕರನ್ನು ಸೇರಿ ಕಲ್ಪದ ಪ್ರತಿಷ್ಠಾನದ ಒಂದು ಮೇಲ್ಪಂಕ್ತಿಯಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಪ್ರತಿಯೊಬ್ಬರಲ್ಲಿ ಭಗವಂತನನ್ನು ಕಾಣುವಂಥ ಚಿಂತನೆಯನ್ನು ನೀಡಿದಂಥ ಜಗದ್ಗುರು ಮಧ್ವಾಚಾರ್ಯರ ಚಿಂತನೆ ಅದು ನಮ್ಮದಾಗಬೇಕು. ಸರ್ವರಲ್ಲಿ ಭಗವಂತನನ್ನು ಕಾಣಬೇಕು. ಸರ್ವರಲ್ಲಿ ಹಂಸನನ್ನು ಕಾಣದೆ ಭಗವಂತನನ್ನು ಕಾಣುವುದರಿಂದ ಸರ್ವಲೋಕವು ಕೃಷ್ಣಮಯವಾಗ್ತದೆ ಎನ್ನುವಂಥ ನಂಬಿಕೆ ನಮ್ಮೆಲ್ಲರೂ. ಕಂಸನನ್ನು ಕಂಡರೆ ಖಂಡಿತವಾಗಿ ರಾಕ್ಷಸ ರಾಜ್ಯದ ನಿರ್ಮಾಣ ಆಗ್ತದೆ ಅಂತ ಹೇಳುವಂಥದ್ದು ಸರ್ವಿವಾದ. ಮಧ್ವಾಚಾರ್ಯರ ಈ ಚಿಂತನೆ ಭಗವಂತನನ್ನು ಕಾಣ್ತಾ ನಾನಾ ಜನಶ್ರೀ ಶುಶ್ರೂಷ, ಜನರ ಸೇವೆಯಲ್ಲಿ ಬದುಕನ್ನು ಕಟ್ಟಿಕೊಡುವಂಥದ್ದು. ಆ ಮುಖಾಂತರ ರಾಷ್ಟ್ರ ಸೇವೆಗೆ ನಮ್ಮದೊಂದು ಕಿಂಚಿತ್ ಪಾಲು. ಈ ನೆಲೆಯಲ್ಲಿ ಪ್ರತಿ ವರ್ಷ ನಾವು ಮಾಡಿಕೊಂಡು ಬರುವಾಗ ಈ ವರ್ಷ ನಮಗೆಲ್ಲರಿಗೂ ಆದಂಥ ಒಂದು ಅನುಭವ. ವೈಯಕ್ತಿಕವಾಗಿ ನಾನು, ನನ್ನ ಮಿತ್ರ ನವನೀತ, ನಾವೆಲ್ಲ ಒಂದು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ನನ್ನ ಮಕ್ಕಳೊಂದಿಗೆ ಲಕ್ಷ್ಮೀನಾರಾಯಣ, ವಿದ್ಯಾಶ್ರೀ, ನಮಗಾದಂಥ ಅನುಭವ ನನ್ನ ಶ್ರೀಮತಿ ವಿನೋದರ ಹತ್ರ ಹೇಳ್ತಾ ಇದ್ದೆ. ನೋಡು, ಉಷ್ಣ ಮಾಪಕದಲ್ಲಿ ಕಾರಿನಲ್ಲಿ ಕೇಳಿ ಐಷಾರಾಮದ ಕಾರು ಇವಾಗ 32 ಡಿಗ್ರಿ ಇದೆ. ಮನೆಯಿಂದ ಹೊರಡುವಾಗ ಸ್ವಲ್ಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗುವಾಗ ನಗರದಲ್ಲಿ ಪ್ರವೇಶ ಆಗುವಾಗಲೇ, ಯಾಕಂದರೆ ನಾವು ಅಭಿವೃದ್ಧಿಯಲ್ಲಿ ಕಾಂಕ್ರೀಟೀಕರಣ ಮಾಡಿದ್ದೇವಲ್ಲ, ಇನ್ನೇನು ಬಾಕಿ ಇಲ್ಲ. 38ಕ್ಕೆ ಮುಟ್ಟಿತ್ತು. ಹೆದ್ದಾರಿಗೆ ಹೋಗುವಾಗ 40 ಡಿಗ್ರಿಗೆ ಬಂತು. ಸ್ವಲ್ಪ ಮುಂದಕ್ಕೆ ಹೋಗುವಾಗ ಕೆಲವು ಪ್ರದೇಶದಲ್ಲಿ ಇಕ್ಕೆಲೆಗಳಲ್ಲಿ ದೊಡ್ಡದಾದಂತಹ ಹಿಂದಿನವರು ನಡೆಸಿದಂತಹ ಸಾಲು ಮರಗಳಿತ್ತು. ತಕ್ಷಣ ಅದು 30 ಡಿಗ್ರಿಗೆ ಬಂದಿಳಿತು. ಇದು ಸ್ವ ಅನುಭವ. ನಾನು ಹೇಳ್ತಾ ಇದ್ದೆ, ಹಾಗಾದರೆ ಪ್ರಕೃತಿ ಹಾಳಾಗಿಲ್ಲ, ನಾವು ಹಾಳು ಮಾಡಿದ್ದೇವೆ ಅಷ್ಟೇ. ಹಿಂದಿನವರ ಚಿಂತನೆಯ ಪ್ರಕಾರ ಸ್ವತಃ ಧರ್ಮದ ರಕ್ಷಣೆ ಎಷ್ಟು ಪ್ರಾಮುಖ್ಯವೋ ಅದೇ ರೀತಿ ಸ್ವಸಂಸ್ಕೃತಿ ಮತ್ತು ಹಿಂದಿನಿಂದ ನಡೆದುಕೊಂಡು ಬಂದಂಥ ಪ್ರಾಕೃತಿಕವಾದಂಥ ಎಲ್ಲ ಕುಲಾಂತರವಾದಂಥ ವೃಕ್ಷ ಅಥವಾ ಪ್ರಾಣಿ ಪಕ್ಷಿಗಳು ಇದೆಲ್ಲವನ್ನು ಉಳಿಸಿಕೊಂಡಲ್ಲಿ ಮಾತ್ರ ನಾವು ಮುಂದಕ್ಕೆ ಬದುಕಬಹುದು. ಇಲ್ಲದಿದ್ದರೆ ಹಿಂದೆ ನಾವು 40 ಡಿಗ್ರಿ ಅಂತ ಡೆಲ್ಲಿಯಲ್ಲಿ ಕಾಣ್ತಾ ಇತ್ತು. ಇನ್ನು ಮುಂದಕ್ಕೆ ಬರೀ ಇದಲ್ಲ, ಈ ದೇಶದಲ್ಲೇ ಕೆಲವು ಕಡೆ 42, 46 ಡಿಗ್ರಿ. ಯೋಚನೆ ಮಾಡಿ, 1 ಡಿಗ್ರಿ ಹೆಚ್ಚು ಕಡಿಮೆ ಆದರೂ ಈಗಾಗಲೇ ಸಾವಿರಾರು ಸಸ್ಯ ಸಂಕುಲನಗಳು, ಪ್ರಾಣಿ ಪಕ್ಷಿಗಳು ಅದು ನಾಶವಾಗಿದೆ. ಪ್ರಳಯ ಅಂದರೆ ಬೇರೆ ಏನಲ್ಲ, ನಾವು ನಾಶವಾಗುವ ಕಾಲ ಬರಬಹುದು, ಅದಕ್ಕೆ ಹೆಚ್ಚು ದೂರ ಇಲ್ಲ. ಈ ದೃಷ್ಟಿಯಿಂದ ನಾಣ್ಯಗಳ ತುಲಾಭಾರ ಗುರುಗಳಿಗೆ ನಾವು ಸಮರ್ಪಣೆ ಮಾಡಲೇಬೇಕು. ಧರ್ಮ ಸಂರಕ್ಷಣೆ ನೆಲೆಯಲ್ಲಿ ಅವರು, ಅದರಲ್ಲೂ ಪರಮ ಪೂಜ್ಯ ಇವತ್ತು ಪೇಜಾವರ ಶ್ರೀಗಳ ಪರಿಪೂರ್ಣವಾದಂಥ ಅನುಗ್ರಹದೊಂದಿಗೆ ಅಯೋಧ್ಯೆಯ ವಿಶ್ವಸ್ತರಾಗಿದ್ದುಕೊಂಡು ಯೋಗ, ಕೃಷಿ, ಗೋ ಸಂರಕ್ಷಣೆ, ಧರ್ಮ ಸಂರಕ್ಷಣೆ, ಅದೇ ಅಲ್ಲದೆ ಲೌಕಿಕವಾದಂಥ ಇನ್ನಿತರ ಪ್ರಕ್ರಿಯೆಗಳಲ್ಲೂ ಬೇಕಾದಂಥ ಮಾರ್ಗದರ್ಶನ ಮಾಡ್ತಾರೆ. ಬಹುಶಃ ಅವರು, ನಾನೇ ಕಂಡುಕೊಂಡದ್ದು, ಕೃಷ್ಣ ಮಠದಲ್ಲಿ ಪೂಜೆಯ ತಕ್ಷಣ ಅವರು ನೀಲಾವರದ ಗೋಶಾಲೆಗೆ ಹೋದರೆ ಅದು ಗೃಹ ವೃದ್ಧಾಶ್ರಮ 2,000ಕ್ಕೂ ಮಿಕ್ಕಿ ಅಲ್ಲಿ ಜನಗಳಿದೆ. ಎಲ್ಲರೂ ಮನೆಗೆ ಬೇಡದಲ್ಲ ತಂದು ಬಿಡ್ತಾರೆ ದೇವರೇ. ಇದು ಕಂಡದ್ದು ನಾವು. ಸ್ವತಃ ಕಾರ್ಯ ಹಿಡಿದುಕೊಂಡು ಅವರು ನೌಕರರಿಗೆ ಹೇಳೋ ಪ್ರಶ್ನೆ ಇಲ್ಲ, ಹಟ್ಟಿಯನ್ನು ಸ್ವಚ್ಛ ಮಾಡಿ ಅಲ್ಲಿಯ ಕೆರೆಯಲ್ಲಿ ಮಿಂದು ಮತ್ತು ಹೋಗಿ ದೇವರ ಪೂಜೆ ಮಾಡುವಂಥದ್ದು. ಇಂತಹ ಒಂದು ಸಾತ್ವಿಕದ ಸಂಕಲ್ಪ ಮುಖ್ಯ ಪ್ರಾಣನನ್ನೇ ಕಂಡಿದ್ದೇವೆ ನಾವು ಅವರಲ್ಲಿ. ಮೊನ್ನೆ ಇವತ್ತಿನ ಆಧುನಿಕದ ವಿಡಿಯೋ ವೈರಲ್ ಹೇಳ್ತೇವಲ್ಲ, ಅದೇ ಭಾಷೆ ಹೇಳಿದರೆ ಅರ್ಥ ಆಗ್ತದೆ. ಆಳೆತ್ತರದಲ್ಲ, ತೆಂಗಿನ ಮರದ ಎತ್ತರದ ಹಲಸಿನ ಮರ ಏರಿ ನೀವು ಮಾಡಲಿಲ್ಲ ನಾನು ಮಾಡ್ತೀನಿ ಅಂತ ಎಲ್ಲ ಹಲಸಿನಕಾಯಿ ಕಡಿದು ದನಗಳಿಗೆ ಹಾಕಿದ್ದಾರೆ. ಸಣ್ಣ ಬೆಕ್ಕು ಬೂರಡಿಯ ಕುಚ್ಚ ಸೈತನ ದಾದಾಪನ ತುಳಿನಲ್ಲಿ ಹೇಳ್ತಾರದು, ಕಾಣಲಿಲ್ಲ ಅವರು. ಅಲ್ಲಿ ಭಗವಂತನನ್ನು ಕಂಡು 50-60 ಅಡಿಗೆ ಬಾವಿಗೆ ಬಂದೆ. ಭಾಳ ದುಃಖದಿಂದ ಕೃಷ್ಣನಿಗೆ ಹೇಳಿದೆ, ಸರಿಯಾಗ್ತು ಕೃಷ್ಣ, ಆಕನ ಮೈಕೊಂಜಿ ಕಿನ್ನಿ ಗಾಯ ಆಗಲ್ಲ, ನನಗೆ ನೇಡ ಹಾಕು ಅಂತ ನಮಗೆ ಹೆದರಿಕೆ. ಹೌದು, ಅವರ ಮೇಲೆ ಪೂರ್ಣ ಧೈರ್ಯ ಇದೆ ನಮಗೆ. ಆದರೆ ಆಕ್ಸಿಜನ್ನ ಕೊರತೆ ಕೆಲವೊಮ್ಮೆ ಇರ್ತದಂತೆ. ಅಂಥದ್ದೇನು ಮಾಡೋದಿಲ್ಲ, ಭಗವಂತ ರಕ್ಷಣೆ ಮಾಡ್ತಾನೆ. ಸರ ಹಿಡಿದ್ರು. ಆ ಹಗ್ಗವನ್ನು ನೋಡುವಾಗ ಗೊತ್ತಾಗ್ತದೆ, ಅವು ಅನುಭವಿಸಿದವರಿಗೆ ಹಗ್ಗ ಗಟ್ಟಿ ಇಲ್ಲ ಅಂತ. ಎಡಕೈಯಲ್ಲಿ ಹಗ್ಗ ಹಿಡ್ಕೊಂಡು 2 ಕಾಲಿನಲ್ಲಿ ನನ್ನ ಮಗ ಹೇಳ್ತಿದ್ದ, ಅಪ್ಪ ಸ್ಪೈಡರ್ ಮ್ಯಾನ್ ಆಗಿ ಮಾಡ್ತಾರಪ್ಪ. ಮಕ್ಕಳ ಕಡೆಗೆ ಬಂದದ್ದು ವೈರಸ ಕುಡಿಯ ಅಂತ ವೈರಸ ಕಟ್ಟಿಕೊಂಡು ಬೆಕ್ಕ ಹಿಡಿದುಕೊಂಡು ಪಟಪಟ್ಟ ಮೇಲೆ ಇತ್ತು. ಅದೇನು ದೇಶಕ್ಕೆ ಮಾಡುವುದಿದ್ರೆ
ಬಹುಶಃ ಈ ನೆಲೆಯ ಧರ್ಮ ಜಾಗೃತಿ ಜೊತೆಗೆ ಪರಿಸರ ಸಂರಕ್ಷಣೆ ಎನ್ನುವಂಥ ಪರಿಕಲ್ಪನೆಯ ಚಿಂತನೆ ಇವರಿಂದಲೇ ಮಾಡಬೇಕು ಎನ್ನುವಂಥ ನೆಲೆಯಲ್ಲಿ ನಾಣ್ಯ ತುಲಾಭಾರ ಅಲ್ಲ, ಪ್ರತಿ ವರ್ಷ ಮಾಡುವಂಥ ಗುರುವಂದನಾ ತುಲಾಭಾರ ಎನ್ನುವಂಥದ್ದನ್ನು ನಾವು ವೃಕ್ಷ ಬೀಜ ಸಸಿ ತುಲಾಭಾರ ಎನ್ನುವಂಥ ಒಂದು ಶಿರೋನಾಣ್ಯದೊಂದಿಗೆ ನಾವು ಇವತ್ತು ಇಲ್ಲಿ ಏನು ಮಂಜುನಾಥನ ಸನ್ನಿಧಿಯಲ್ಲಿ ಆರಂಭ ಮಾಡಿದ್ದೇವೆ. ಮುಂದಕ್ಕೆ ಇನ್ನೂ ದೊಡ್ಡ ಪ್ರಗತಿಯನ್ನು ಮಾಡಬಹುದು. ಕೆಲವರೆಲ್ಲ ಅವರವರ ಮನೆಯಿಂದಲೇ ಅವರವರ ವ್ಯವಸ್ಥೆಯಿಂದಲೇ ತಂದಿದ್ದಾರೆ. ಯಕ್ಷಗಳನ್ನು ತಂದಿದ್ದಾರೆ, ಲಕ್ಷ್ಮಣ ಫಲವನ್ನು ತಂದಿದ್ದಾರೆ ಅಲ್ವಾ ಶೆಟ್ಟರೆ, ಎಲ್ಲಿದ್ದಾರೆ? ಒಬ್ಬೊಬ್ಬರು ಒಂದೊಂದು ಗಿಡಗಳನ್ನು ತಂದಿದ್ದಾರೆ. ಅದನ್ನೆಲ್ಲವನ್ನು ನಾವು ಒಂದಷ್ಟು ಸಂಗ್ರಹ ಮಾಡಿದ್ದೇವೆ. ಅದೆಲ್ಲವನ್ನು ಇಟ್ಟು ಅದರ ಮುಖಾಂತರ ತುಲಾಭಾರವನ್ನು ಮಾಡಿ ಭಗವಂತನಿಗೆ ಸಮರ್ಪಿಸಿ ಗುರುಗಳ ಮುಖೇನ ಅದನ್ನು ನಾವು ನಮ್ಮ ಕೈಲಾದ ರೀತಿಯಲ್ಲಿ ವೃಕ್ಷ ಬೀಜ ಸಸಿ ತುಲಾಭಾರ ಅಂದರೆ ಅಂಕುರಗಳನ್ನು ಸಹಿತ ತರಕಾರಿ ತೋಟಕ್ಕೆ ಬೇಕಾದ್ದನ್ನು ಸಣ್ಣ ಮಟ್ಟಿಗೆ ಪ್ರಯತ್ನ ಮಾಡಿದ್ದೇವೆ. ನಾವು ತೆಗೆದುಕೊಂಡು ಅದು ಪ್ರಸಾದ ರೂಪವಾಗಿ ತೆಗೆದುಕೊಂಡು ಹೋಗಬೇಕು. ನಮ್ಮ ಸಾಧ್ಯತೆ ನೆಲೆಯಲ್ಲಿ ಒಂದು ಅಶ್ವತ್ಥ ಗಿಡವು ನಾವು ತಯಾರು ಮಾಡಿದ್ದೇನೆ. ನಾವು ಇದಕ್ಕೆ ಕೇಳಿದ ಅಶ್ವತ್ಥ ಕೈ ಗೋಡ ತುಂಬಾರೆ. ಈಗ ಹೇಳಿದವರು ಬೆಳೆದರು ಅಡಿಕೆ ಗಿಡ ಇರುವಂಥ ಕೂಡಲೇ ತೋಟದಿಂದ ತಯಾರು ಮಾಡಿದ್ದೇವೆ ಅಡಿಕೆ ಗಿಡ. ಹೀಗೆ ಇದನ್ನೆಲ್ಲವನ್ನು ತೆಗೆದುಕೊಂಡು ಅಶ್ವತ್ಥ ಗಿಡವನ್ನು ನಮ್ಮ ತುಲಾಭಾರದ ನಂತರ ನಾವು ಹಿಂಭಾಗದಲ್ಲಿರುವಂಥ ಸರ್ಕಾರಿ ಸ್ವಾಮ್ಯದ ಆ ಪಾರ್ಕಿನ ಬದಿಯಲ್ಲಿ ನಾವು ನೆಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗಾಗಲೇ ತಯಾರಾಗಿದೆ. ಎಲ್ಲರಿಗೂ ಪ್ರಸಾದ ರೂಪವಾಗಿ ಗಿಡವನ್ನು ಕೊಡ್ತೇವೆ. ಅವರವರ ಸ್ಥಳದಲ್ಲಿ ಅವರವರಿಗೆ ಸಾಧ್ಯವಿರುವಂಥ ಸ್ಥಳದಲ್ಲಿ ಪ್ರಸಾದ ರೂಪವಾಗಿ ದೊರೆತಂಥ ಫಲ ಆ ವೃಕ್ಷಗಳನ್ನು ನೆಡೋಣ. ಈ ಚಿಂತನೆ ವೃಕ್ಷ ಬೀಜ ಸಸಿ ತುಲಾಭಾರ ಕೇವಲ ಕದರಿ ಕಂಬಳದ ಮಂಜುಪ್ರಾಸಾದದ ಕಲ್ಪೂರ ಪ್ರತಿಷ್ಠಾನಕ್ಕೆ ಮಾತ್ರ ಸೀಮಿತ ಅಲ್ಲ. ಮಂಜುನಾಥ ಇಡೀ ಲೋಕಕ್ಕೆ ನಾಥ, ಇಡೀ ಭರತ ದೇಶವನ್ನು ಒಂದುಗೂಡಿಸಿದಂಥ ನಾಥ. ವಾದಿರಾಜರು ಇಲ್ಲಿಂದ ಒಂದು ಅಂಶವನ್ನು ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರಾಗಿ ಇಡೀ ಲೋಕಕ್ಕೆ ಹೆಗ್ಡೆಯವರ ಮುಖಾಂತರ ಬೆಳಕನ್ನಾಗಿಸಿದಂಥ ಈ ವಿಶಿಷ್ಟ ಸ್ಥಳ ಇದು. ಹಾಗಾಗಿ ಇದು ಇಲ್ಲಿಗೆ ಇಲ್ಲದೆ ಎಲ್ಲ ಧರ್ಮಕ್ಷೇತ್ರಗಳನ್ನು, ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು, ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಎಲ್ಲರಿಗೂ ಅವರು ಈ ಜಾಗೃತಿಯನ್ನು ಮಾಡಿದಾಗ ಪ್ರಳಯ ಎನ್ನುವಂಥ ಕಲ್ಪನೆ ಅದು ಕಟ್ಟುಕಟ್ಟಿ ಆದೀತು. ಇಲ್ಲದಿದ್ದರೆ ಅದು ಖಂಡಿತವಾಗಿಯೂ ಸಾಕ್ಷಾತ್ಕಾರವಾಗ್ತದೆ. ಈ ನೆಲೆಯಲ್ಲಿ ನಾವು ಈ ಸಂಕಲ್ಪವನ್ನು ಮಾಡೋಣ. ಎಲ್ಲರಿಗೂ ಪ್ರೇರಣೆಯನ್ನು ನೀಡಲಿ ಅಂತ ಹೇಳ್ತಾ ಪರಿಸರ ಜಾಗೃತಿ ಭಾಷಣಕ್ಕೆ ಸೀಮಿತವಾಗದೆ ನಮ್ಮ ಬದುಕಿನಲ್ಲೂ ನಾವು ಸುತ್ತಮುತ್ತಲ ಮನೆಯಂಗಳಲ್ಲೂ ಒಂದು ಸ್ಥಳೀಯ ಗೋ ನೆಡುವುದರಿಂದ ಏನು ತೊಂದರೆ ಇದೆ? ಮೆಕ್ಸಿಕನ್ ಗಾರ್ಡನ್ ಯಾಕೆ ಬೇಕು ನಮಗೆ? ಅದಕ್ಕೆ ಆಗೋದಿಲ್ವ? ಕಾಕೆ ಸೊಪ್ಪು ಆಗೋದಿಲ್ವ? ಪುನರ್ಪುಡಿ ಆಗೋದಿಲ್ವ? ನಮ್ಮ ಮನೆಯಾಗ ಇಷ್ಟು ಸ್ಥಳದಲ್ಲಿ ಎಲ್ಲವೂ ಇದೆ. ಬೇವು ಇದೆ, ಮಾವು ಇದೆ, ಹಲಸು ಇದೆ, ತೆಂಗು ಇದೆ, ಕಂಗು ಇದೆ, ಬಾಳೆಯೂ ಇದೆ, ಬಿಲ್ವ ವೃಕ್ಷವೂ ಇದೆ, ಮಂದಾರ ಗಿಡವೂ ಇದೆ, ಎಲ್ಲ ವೃಕ್ಷಗಳು ಇದೆ, ಸಂಪಿಗೆ ಮರವೂ ಇದೆ. ಅದರ ಜೊತೆಗೆ ನಮಗೆ ಬೇಕಾದಂಥ ರಂಜಿಯ ಹೂ ಸಮೇತ ನಮಗೆ ದೊರಕುತ್ತದೆ. ಎಲ್ಲರಿಗೂ ಇದು ಸಾಧ್ಯ. ಈ ಪ್ರಯತ್ನ ನಮ್ಮದಾಗಲಿ ಎನ್ನುವ ಸದುದ್ದೇಶದಿಂದ ಶ್ರೀಗಳಲ್ಲಿ ಇದನ್ನು ಹೇಳಿದಾಗ ಅವರ ಬಿಡುವಿನ ಸಮಯ ಚಾತುರ್ಮಾಸಕ್ಕೆ ಕುಳಿತುಕೊಳ್ಬೇಕು. ಆದರೆ ಅದರ ಪೂರ್ವಭಾಗಿಯಾಗಿ ಮಾಧ್ಯಮದವರಿಗೆ ಸಂವಾದ ಅವರ ಹಿಂದಿನಿಂದ ಬಂದಂಥ ಪದ್ಧತಿ. ಬಹುಶಃ ಆ ನೆಲೆಯಲ್ಲಿ ಅವರು ಇಲ್ಲಿಗೆ ಬಂದಿದ್ದಾರೆ. ಇದು ನಮಗೆ ಮಾತ್ರ ಪ್ರೇರಣೆ ಅಲ್ಲ, ಇಡೀ ವಿಶ್ವಕ್ಕೆ ಪ್ರೇರಣೆ ಕೊಡುವಂಥ ಒಂದು ನೆಲೆಯಲ್ಲಿ, ಜಾಗೃತಿ ನೆಲೆಯಲ್ಲಿ ಇದು ಇವತ್ತಿನ ಭಾಷೆಯಲ್ಲಿ ವೈರಲ್ ಆಗಲಿ ಎನ್ನುವಂಥ ಚಿಂತನೆಯನ್ನು ನಿಮ್ಮ ಮುಂದೆ ಪಡಿಸ್ತಾ ಬಂದಂಥ ಎಲ್ಲ ಬಂಧುಗಳು, ಆಸರಣರು ಬೇಕೇ ಬೇಕು, ನಮಗೆ ಯಾವಾಗ ಅಡಿಗರು ಬೇಕೇ ಬೇಕು, ಪುನರೂರು ಬೇಕೇ ಬೇಕು, ಸೀತಾರಾಮ್ ಭಟ್ರು ಬೇಕೇ ಬೇಕು. ನಾನು ಯಾರ ಹೆಸರು ಹೇಳಿ ಯಾರ ಹೆಸರು ಬಿಡಲಿ, ನಮ್ಮ ಮಹಿಳೆಯರಂತೂ ಭಗವಂತನನ್ನು ತಂದು ಬಿಟ್ಟಿದ್ದಾರೆ. ಈಗಲೇ ಭಜನೆ ಮುಖಾಂತರ ಬೇರೆ ಬೇರೆ ತಂಡಗಳು ಅದು ಏನು ಆರಾಧನೆ ಮಾಡಿದರು ಭಜನೆ ಮುಖಾಂತರ ಅದನ್ನು ಈಗಾಗಲೇ ಸುಮಾರು ದಿನ ಹೋಗಿ ಆಯಿತು. ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಈ ಸಂಕಲ್ಪವನ್ನು ಮಾಡಿದ್ದಾರೆ ಅಂತ ಭಾವಿಸ್ತಾ ಹೆಚ್ಚು ಮಾತನ್ನು ನಾನು ವಿಸ್ತರಿಸದೆ ಮಾಧ್ಯಮ ಬಂಧುಗಳಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಪ್ರಸರಣ ಆಗಲಿ. ಇವತ್ತಿನ ಇಲ್ಲಿ ಮೈಯಾಗಿದ್ದಾರೆ ಅವರು ಈಗಲೇ ವೈರಲ್ ಮಾಡಿ ಆಯಿತು ಕಾಣ್ತದೆ. ಈ ವೈರಲ್ ಭಾಷೆಯು ಕೊರೋನಾದಂಥ ವೈರಲ್ ಆಗದೆ ಸುಕೃತವಾದ ಶಕ್ತಿಯನ್ನು ಕೊಡುವಂಥ ವೈರಲ್ ಆಗಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸಿ ಮಾತಿನಿಂದ ನಿರ್ಮಿಸಿದ ಪೂಜ್ಯ ಶ್ರೀಗಳನ್ನು ಸಾಷ್ಟಾಂಗ ಪ್ರಣಾಮ ಪೂರ್ವಕ ಸರ್ವ ಜನರ ಪರವಾಗಿ ಮಂಗಳೂರು ನಾಗರಿಕರಲ್ಲಿ ಇಲ್ಲಿ ಎಲ್ಲರೂ ಇದ್ದಾರೆ. ಬಹುಶಃ ಭಾರತ ಘನ ಸರ್ಕಾರದ ಅರಣ್ಯ ಇಲಾಖೆಯ ನಿವೃತ್ತ ದೊಡ್ಡ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ನನಗೆ ಅವರ ಹೆಸರು ಮಾಡ್ತಾ ಇದ್ರು, ಅವರು ಇಲ್ಲಿ ಇದ್ದಾರೆ ಗೊತ್ತಿಲ್ಲ. ಮೋಹನ್ ರಾವ್ ಅವರು ಭಾರತ ಘನ ಸರ್ಕಾರದ ಅರಣ್ಯ ಇಲಾಖೆ ಇಲ್ಲಿದ್ದಾರ ಇದ್ರೆ ನನಗೂ ಹೀಗೆ ಇದು ಈ ಚಿಂತನೆ ಸಾಲು ಮರಗಳು ಕೇವಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕರವೀರದ ವೃಕ್ಷ ನೆಡುವುದು ಸಾಲು ಮರ ಅಲ್ಲ. ಸುಬಾಬುಲ್ಲವರ ಬೇಗ ಶೀಘ್ರದಲ್ಲಿ ಬರುವಂಥ ಮರ ಅಲ್ಲ.
ವಿಶ್ವೇಶ್ವರಯ್ಯನವರು ನೆಟ್ಟಂಥ ಪರಿಕಲ್ಪನೆಯ ಸಾಲು ಮರಗಳ ನೆಟ್ಟಲ್ಲಿ ಮಾತ್ರ ನಮ್ಮ ಬದುಕು ಮುಂದಿನ ಜನಾಂಗಕ್ಕೆ, ಈಗ ನಾವು ನೆಟ್ಟ ಮರ ಇವತ್ತು ನಾವು ನೋಡುವ ಮರ 4-5 ತಲೆಮಾರುಗಳ ಹಿಂದಿನದ್ದು. 4-5 ತಲೆಮಾರುಗಳ ನಾವಿರುವುದಿಲ್ಲ, ನಮ್ಮ ಮಕ್ಕಳು ಇರುವುದಿಲ್ಲ. ಆದರೆ ನಮ್ಮ ಮರಿಮಕ್ಕಳು ಅವರು ನೋಡುವಂತೆ ಆ ಕಾಟು ಮಾವಿನಕಾಯಿ ನಮಗೆ ದೊರಕುವಂತೆ, ಆ ನೇರಳೆಯ ಹಣ್ಣು ನಮಗೆ ದೊರಕುವಂತೆ ಭಗವಂತ ನಮಗೆ ಮನಸ್ಸಿಗೆ ಆ ಶಕ್ತಿಯನ್ನು ಕೊಡಲಿ, ಆಡಳಿತಕ್ಕೆ ಆ ರೀತಿ ಪ್ರೇರಣೆ ನೀಡಲಿ ಅಂತ ಮಂಜುನಾಥ ದೇವರಲ್ಲಿ ಮಾತನ್ನು ಸಮರ್ಪಿಸಿ ಕೃಷ್ಣ ಮುಖ್ಯ ಪ್ರಾಣ ನೆನೆದು ಗೋಪಾಲಕೃಷ್ಣ ನೆನೆದು ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ನಾವು ಇವಾಗ ತುಲಾಭಾರದ ನಂತರ ನಾವು ಮಾಧ್ಯಮದ ನಾವು ಗಿಡವನ್ನು ನಾವು ನೆಡುತ್ತೇವೆ ರಸಸೆಟ್ಟು ಮತ್ತು ಮಾಧ್ಯಮದ ಬಂಧುಗಳ ಜೊತೆಗೆ ಸಂವಾದವನ್ನು ಮಾಡಿ ಗಿಡನೆಟ್ಟು ಮೇಲ್ಗಡೆಯಲ್ಲಿ ಸಭಾ ಕಾರ್ಯಕ್ರಮದಲ್ಲೂ ಎಲ್ಲರೂ ಭಾಗವಹಿಸಬೇಕು ಅಂತ ವಿನಮ್ರಪೂರ್ವಕವಾಗಿ ಶ್ರೀಮಠದ ಪರವಾಗಿ, ಪ್ರತಿಷ್ಠಾನದ ಪರವಾಗಿ, ಸರ್ವ ಜನರ ಪರವಾಗಿ ವಿನಂತಿಸಿಕೊಳ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ.
ಮಂಜುನಾಥ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಮುಖ್ಯ ಪ್ರಾಣರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಭಾರತ್ ಮಾತಾ ಕಿ, ಕನ್ನಡ ಭುವನೇಶ್ವರಿಗೆ. ಅತಿಥಿಗಳಿಗೋಸ್ಕರ ವಿಶೇಷವಾಗಿರುವಂತಹ ಚಾತುರ್ಮಾಸ್ಯ ವ್ರತ ಅದು ಪ್ರಾರಂಭವಾಗ್ತಾ ಇದೆ. ನಾವು ಈ ಬಾರಿಯ ಚಾತುರ್ಮಾಸ್ಯ ವ್ರತವನ್ನು ಮೈಸೂರು ನಗರದಲ್ಲಿ ಕೈಗೊಳ್ತಾ ಇದ್ದೇವೆ. ಯತಿಗಳಿಗೆ ಪರಿವ್ರಾಜಕರಂತೆ ಹೆಸರು, ಸದಾ ಸುತ್ತಾಡ್ತಾ ಇರುವವರು ಅಂತ ಅಂತಹವರು ಕೂಡ ಈ ಮಳೆಗಾಲದ 4 ತಿಂಗಳು ಹೆಚ್ಚು ಸಂಚಾರ ಮಾಡಬಾರದು, ಒಂದೆಡೆ ಕುಳಿತಿರಬೇಕು. ಯಾಕೆ ಭೂಮಿಯಲ್ಲಿ ಎಲ್ಲೆಡೆ ಎಲ್ಲ ಬಗೆಯ ಜಂತುಗಳು ಹುಟ್ಟುವ ಸಮಯ ಮಳೆಗಾಲ. ಸಂಚಾರದಿಂದಾಗಿ ಆ ಪ್ರಾಣಿಗಳಿಗೆ ಹಿಂಸೆ ಆಗುತ್ತೆ, ಹಾಗಾಗಬಾರದು ಅನ್ನೋ ನೆಲೆಯಲ್ಲಿ ಈ ಚಾತುರ್ಮಾಸ್ಯ ವ್ರತವನ್ನು ಯತಿಗಳಾದವರಿಗೆ ವಿಶೇಷವಾಗಿ ಹಿಂಸೆಯನ್ನು ವ್ರತವನ್ನಾಗಿ ಪಾಲ ಮಾಡುವಂತಹ ಯತಿಗಳಿಗೆ ವಿಶೇಷವಾಗಿ ವಿಧಾನ ಮಾಡಿದ್ದಾರೆ. ಈ ಅಹಿಂಸಾ ವ್ರತ ಬರಿದೆ ಯತಿಗಳಿಗೆ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ತಮ್ಮ ತಮ್ಮ ನೆಲೆಯಲ್ಲಿ ಪಾಲನೆ ಮಾಡಬೇಕಾಗಿದೆ. ಮಳೆಗಾಲದ ಕಾಲದಲ್ಲಿ ಮಾಡಬೇಕಾಗಿದೆ ಇನ್ನೊಂದು ಹೆಚ್ಚಿನ ವ್ರತ ಅಂತಂದರೆ ನಮ್ಮ ಪರಿಸರವನ್ನು ರಕ್ಷಿಸುವಂತಹ ದೊಡ್ಡ ಹೊಣೆ. ಮಳೆಗಾಲದಲ್ಲಿ ಪ್ರಕೃತಿಯೇ ಗಿಡಕ್ಕೆ ಸಮೃದ್ಧವಾಗಿರುವಂತಹ ಜಲವನ್ನು ಕೊಡುತ್ತೆ. ಮರಗಿಡಗಳೆಲ್ಲ ಚೆನ್ನಾಗಿ ಬೆಳಲಿಕ್ಕೆ ಬೇಕಾಗಿರುವ ಪೋಷಣೆ ಎಲ್ಲ ಕಡೆ ಸಿಗತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಒಂದಿಟ್ಟು ಕೈ ಜೋಡಿಸಬೇಕು ಅಂತಂದ್ರೆ ಪ್ರಕೃತಿ ಇನ್ನೊಂದು ಸ್ವಲ್ಪ ಬೆಳೆಯುತ್ತೆ. ನಾವೇನ್ ಮಾಡ್ತಾ ಇದ್ದೇವೆ ಇವತ್ತು? ಯಾಂತ್ರಿಕ ಬದುಕನ್ನು ಬದುಕುವವರು ನಾವು. ಬದುಕಬೇಕಾದ್ರೆ ಮೊದಲು ಎಲ್ಲರಿಗೂ ಕೂಡ ಎಲ್ಲಕ್ಕಿಂತಲೂ ಹೆಚ್ಚಿನ ಅಗತ್ಯ ಪ್ರಾಣವಾಯು, ಆಕ್ಸಿಜನ್. ಮರಗಿಡಗಳನ್ನು ಯಾಕೆ ಬೆಳೆಸಬೇಕು? ಸಾಮಾನ್ಯವಾಗಿ ನೆರಳು ಸಿಗತ್ತೆ, ಫಲ ಸಿಗತ್ತೆ, ಅದರಿಂದಾಗಿ ಮರಗಿಡಗಳನ್ನು ಬೆಳೆಸಬೇಕು ಅಂತ ನಾವು ಭಾವಿಸ್ತೇವೆ. ಹೌದು, ಅವಶ್ಯವಾಗಿ ಹಣ್ಣು ಸಿಗತ್ತೆ, ನೆರಳು ಸಿಗತ್ತೆ. ನಾವು ಹೇಳ್ತೇವೆ ಹಣ್ಣು ನೆರಳೆಲ್ಲ ಇದು ಬೈ ಪ್ರಾಡಕ್ಟ್. ಮುಖ್ಯವಾದ ಫಲ ಅದಲ್ಲ, ನಮಗೆ ಇವತ್ತು ಎಲ್ಲರಿಗೂ ತೃಪ್ತಿ ಆಗಿರತಕ್ಕಂತಹ ಪ್ರಾಣವಾಯು ಆಕ್ಸಿಜನ್. ಹಣ್ಣು ಕೊಡೋದು, ಹೂ ಕೊಡೋದು ಯಾವತ್ತೋ ಒಮ್ಮೆ, ಆದರೆ ಪ್ರಾಣವಾಯುವನ್ನು ನಿರಂತರವಾಗಿ ಕೊಡ್ತಾ ಇದ್ದಾರೆ. ಯಾವ ಪ್ರಾಣವಾಯು ಇಲ್ಲದೆ ನಾವು ಬದುಕೋದೇ ಸಾಧ್ಯ ಇಲ್ಲವೋ? ಕೋವಿಡ್ ಸಮಯದಲ್ಲಿ
ಪ್ರಾಣವಾಯುವಿನ ಅಗತ್ಯ ಏನು ಎಷ್ಟು ಅನ್ನೋದನ್ನು ನಾವೆಲ್ಲ ಕಂಡಿದ್ದೇವೆ. ಅದು ಇಲ್ಲದೇನೆ ಅನೇಕ ಮಂದಿ ಮೃತರಾದದ್ದನ್ನು ನಾವು ಕಂಡಿದ್ದೇವೆ. ಪರಿಸರ ನಮಗೆ ಪ್ರಕೃತಿ ಪ್ರಾಣವಾಯುವನ್ನು ಸಾಕಷ್ಟು ಒದಗಿಸಿಕೊಟ್ಟಿದೆ. ಆದರೆ ನಾವು ನಮ್ಮ ಯಾಂತ್ರಿಕ ಬದುಕಿನಲ್ಲಿ ನಮ್ಮ ಕೈಯಾರೆ ಆ ಪ್ರಾಣವಾಯುವನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ಬಗೆ ಬಗೆಯ ವಾಹನಗಳು ಉಗುಳುವ ಹೊಗೆ, ಮನೆಯೊಳಗೆ ನಾವು ಹಾಕಿರುವಂತಹ AC ಇವುಗಳಿಂದ ಹೊರಗೆ ಎಷ್ಟು ನಾವು ಬದುಕಿಗೆ ಬೇಕಾಗಿರುವ ಪ್ರಾಣವಾಯುವನ್ನು ನಾವೇ ಹಾಳು ಮಾಡ್ಕೊತಾ ಇದ್ದೇವೆ. ಇರಲಿ, ಅದನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಏನು ಮಾಡ್ತಾ ಇದ್ದೇವೆ? ಅದಕ್ಕೇನು ಪರಿಹಾರ? ಒಂದೇ ಮಾರ್ಗ, ಸಾಕಷ್ಟು ಮರಗಿಡಗಳನ್ನು ಬೆಳೆಸೋದು. ನಾವು ಹೊರಹಾಕುವ ಇಂಗಾಲಾಮ್ಲವನ್ನು ಅವು ತಾವು ಸ್ವೀಕರಿಸಿ ಪ್ರಾಣವಾಯುವನ್ನು ನಮಗೆ ಮರಳಿಸ್ತಾ ಇದ್ದಾವೆ. ಯಾರು ದ್ವಿಚಕ್ರ ವಾಹನವನ್ನು ಇಟ್ಟುಕೊಂಡಿರ್ತಾರೆ ಅವರು ಯಾರಾದರೂ ಮರಗಿಡಗಳನ್ನು ಬೆಳೆಸಿ. ಯಾರು ಚತುಶ್ಚಕ್ರ ವಾಹನ ಇಟ್ಟುಕೊಂಡಿದ್ದೇವೆ ಕನಿಷ್ಠ ಪಕ್ಷ 4 ಗಿಡಗಳನ್ನು ಬೆಳೆಸಬೇಕು. ಯಾರು AC ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಅವರು ಇನ್ನಷ್ಟು ಬೆಳೆಸಬೇಕು. ಇನ್ನೊಂದು ಮುಖ್ಯ ಅಂಶ, ಯಾರು ಮರಗಿಡಗಳನ್ನು ಬೆಳೆಸ್ತಾ ಇಲ್ಲ ಅವರಿಗೆ ಈ ಪ್ರಕರಣದಲ್ಲಿ ಬದುಕುವ ಹಕ್ಕೇ ಇಲ್ಲ. ಪ್ರಾಣವಾಯುವನ್ನು ಹಾಳು ಮಾಡ್ತಾ ಇದ್ದೇವೆ, ಬೇಕಾದ ಪ್ರಾಣವಾಯುವನ್ನು ನಾವು ಮರುಪೂರ್ಣ ಮಾಡ್ತಾ ಇಲ್ಲ ಅಂತವನಿಗೆ ಪ್ರಕೃತಿಯಲ್ಲಿ ಬದುಕುವ ಹಕ್ಕೇ ಇದೆ. ಹಾಗಾದರೆ ಬದುಕುವುದಿಲ್ಲ, ಸಾಯ್ತೇನೆ ಅಂತಂದ್ರೆ ಸಾಯುವ ಹಕ್ಕು ಇಲ್ಲ. ಯಾಕೆ? ಸತ್ತರೆ ಅವನು ಸುಡೋದಕ್ಕಾದ್ರು 4 ಕಟ್ಟಿಗೆ ಬೇಕಲ್ಲ, ಬೇಕಾದನ್ನು ಮಾಡಿಕೊಂಡಿಲ್ಲ. ಹಾಗಾಗಿ ಅವನಿಗೆ ಸಾಯುವ ಹಕ್ಕು ಇಲ್ಲ. ಯಾರು ಮರಗಿಡಗಳನ್ನು ಬೆಳೆಸಿಲ್ಲ ಅವನಿಗೆ ಬದುಕುವ ಹಕ್ಕು ಇಲ್ಲ, ಸಾಯುವ ಹಕ್ಕು ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ನಾವು ಪ್ರಕೃತಿಯ ಜೊತೆಗೆ ಸಹಕರಿಸಿಕೊಂಡು ನಮ್ಮ ಬದುಕನ್ನು ನಾವು ಉದಾತ್ತವನ್ನಾಗಿ ಮಾಡಿಕೊಳ್ಳೋಣ. ಆ ನೆಲೆಯಲ್ಲಿ ಇವತ್ತು ಕಲ್ಪುರ ಪ್ರತಿಷ್ಠಾನ ಚಾತುರ್ಮಾಸಕ್ಕೆ ನಾವು ಹೊರಡುವ ಮುಂಚೆ ನಮ್ಮನ್ನು ಕರೆಸಿ ಗಿಡಗಳಿಂದ ಈ ತುಲಾಭಾರವನ್ನು ಏರ್ಪಡಿಸಿ ಎಲ್ಲರಿಗೂ ಕೂಡ ಈ ಗಿಡಗಳನ್ನು ಮುಕ್ತಾಯುವಂತಹದ್ದು ಅತ್ಯಂತ ಸಂತೋಷದ ವಿಚಾರ. ನಾವೆಲ್ಲರೂ ಕೂಡ ಈ ಪರಿಸರದ ಉಳಿಗೆಯಲ್ಲಿ ರಕ್ಷಣೆಯಲ್ಲಿ ಪಾಲ್ಗೊಳ್ಳೋಣ. ಮಾರ್ಕಂಡೇಯ ಪುರಾಣದಲ್ಲಿ ಮಾತಿದೆ, ಭೂಮಿಯ ಮೇಲೆ ಮಾನವ ಸಂತತಿ ಎಷ್ಟು ಕಾಲ ಉಳಿಯುತ್ತೆ ಎಂದು ಒಂದು ಭವಿಷ್ಯವನ್ನು ಹೇಳಿದ್ದಾರೆ. ಯಾವತ್ ಭೂಮಂಡಲಂ ಧತ್ತೆ ಸಶೈಲ ವನಕಾನನಂ ತಾವತ್ತಿಷ್ಠತಿ ಮೇದಿನ್ಯಾಂ ಸಂತತಿ ಪುತ್ರ ಪೌತ್ರಿಗೆ. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅಂತ ಮಾನವರ ಸಂತತಿ ಎಷ್ಟು ಕಾಲ ಉಳಿಯುತ್ತೆ? ಈ ಭೂಮಿಯ ಮೇಲೆ ಎಷ್ಟು ಕಾಲ ಮರ ಗಿಡಗಳು, ಪರ್ವತ ಶ್ರೇಣಿಗಳು, ನದಿಗಳು ಎಲ್ಲ ಹರಿತಾ ಇದ್ದಾವು, ಮಾನವ ಸಂತತಿ ಅಷ್ಟು ಸಮಯ ಇರುತ್ತೆ. ಹಾಗಾಗಿ ಇದು ನಮಗೆಲ್ಲೂ ಕೂಡ ಎಚ್ಚರಿಕೆ ಇರಬೇಕು. ರಕ್ಷಣೆ ಮಾಡಿದ್ರೆ ಮಾನವ ಸಂತತಿ ಉಳಿಯುತ್ತೆ. ಅದು ಹೋಗಿ ಅಂತ ಹೇಳಿದರೆ ಮಾನವರಿಗೂ ಕೂಡ ವಿನಾಶ ಕಂಡಿದ್ದದ್ದು. ಹಾಗಾಗಿ ಎಲ್ಲರೂ ಕೂಡ ಈ ಕಾರ್ಯದಲ್ಲಿ ಪಾಲ್ಗೊಳ್ಳೋಣ. ಇವತ್ತು ಕಲ್ಪುರ ಪ್ರತಿಷ್ಠಾನ ಅಂತ ಒಂದು ದೊಡ್ಡ ಹೆಜ್ಜೆಯನ್ನು ಇಡೋದಕ್ಕೋಸ್ಕರ ಕಲ್ಪುರ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳನ್ನು ಕಲ್ಪುರ ಅವರನ್ನು ಅನುಕೂಲವಾಗಿ ಅಭಿನಂದಿಸ್ತಾ ಇದ್ದೇವೆ. ಅಯೋಧ್ಯೆಯ ರಾಮಜನ್ಮಭೂಮಿಯಲ್ಲಿ ಮಂದಿರದ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಪ್ರಥಮ ಹಂತದ ಕಾರ್ಯಗಳೆಲ್ಲ ಹೆಚ್ಚು ಕಡಿಮೆ ಮುಕ್ತಾಯವಾಗ್ತಾ ಬಂದಿದ್ದಾರೆ. ಮುಂದಿನ ಜನವರಿ ಅಂದರೆ ಮಕರ ಸಂಕ್ರಾಂತಿ ಕಳೀತಾ ಇದ್ದಂತೆ ರಾಮದೇವರ ಪ್ರಾಣಪ್ರತಿಷ್ಠಾ ಉತ್ಸವವು ಕೂಡ ನಡೆಯುತ್ತೆ. ರಾಮದೇವರ ಪ್ರತಿಮೆ ನಿರ್ಮಾಣ ಕಾರ್ಯವು ಕೂಡ ಭರದಿಂದ ಸಾಗಿದೆ. ಒಂದು ಮಾತು, ರಾಮದೇವರ ಪ್ರಾಣ ಪ್ರತಿಷ್ಠೆ ನಡೆಯುತ್ತೆ. ರಾಮದೇವರನ್ನು ಕಾಣೋದಕ್ಕೋಸ್ಕರ ನಾವೆಲ್ಲರೂ ಕೂಡ ರಾಮನ ಹತ್ರ ಬರ್ತೇವೆ. ಬರುವಾಗ ನಾವು ದೇವರ ಹತ್ರ ಬರುವಾಗ ಏನಾದರೂ ಕಾಣಿಕೆ ತಗೊಂಡ್ಬರ್ಬೇಕು. ಬರಿಗೆಯಿಂದ ದೇವರ ದರ್ಶನಕ್ಕೆ ರಾಜನ ಹತ್ರ, ಮಕ್ಕಳ ಹತ್ರ ಎಲ್ಲ ಹೋಗಬಾರ್ದು. ಏನು ಕಾಣಿಕೆ ತಗೊಂಡು ಹೋಗೋಣ.
ಸಾಮಾನ್ಯವಾಗಿ ಯಾವುದೇ ದೇವಾಲಯಕ್ಕೆ ಹೋದಾಗ ಒಂದು ಇಷ್ಟಿರುತ್ತೆ, ನಾವು ಭಕ್ತರಾದವರು ಸಲ್ಲಿಸಬಹುದಾದ ಸೇವೆಯ ವಿವರಗಳು ಇರ್ತವೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಇಂತಹ ಯಾವ ಲಿಸ್ಟ್ಗಳು ಇರುವುದಿಲ್ಲ. 10,000 ಕೊಟ್ಟು ಮಾಡಿಸಬಹುದಾದ ಸೇವೆ, 1,00,000 ರೂಪಾಯಿ ಕೊಟ್ಟು ಮಾಡಿಸಬಹುದಾದ ಸೇವೆ, ಇಂಥದ್ದು ಯಾವುದೂ ಇರುವುದಿಲ್ಲ. ದೇವರಿಗೆ ಏನಾದರೂ ಕಾಣಿಕೆ ಸಮರ್ಪಿಸಬೇಕು, ಏನು ಮಾಡೋಣ? ನಮ್ಮೆಲ್ಲರ ಕನಸು ಬರೀ ರಾಮ ಮಂದಿರ ಅಲ್ಲ, ರಾಮರಾಜ್ಯದ ಕನಸು. ರಾಮರಾಜ್ಯದ ಕನಸನ್ನು ನನಸುಗೊಳಿಸುವಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ಏನಿದೆ ಇದೇ ರಾಮದೇವರಿಗೆ ನಾವು ಕಲಿಸಬಹುದಾದಂತಹ ಕಾಣಿಕೆ. ಏನು ಮಾಡಬಹುದು? ಬದುಕಿನಲ್ಲಿ ನನ್ನ ಬದುಕಿನಲ್ಲಿ ಒಂದು ಬಾರಿ ನಾನು ಒಂದು 10,00,000 ರೂಪಾಯಿ ಖರ್ಚು ಮಾಡಿ ದಾನ ಮಾಡುವಂತಹ ಸಾಮರ್ಥ್ಯ ನನಗಿದೆ ಅಂತಂದರೆ, ನಮ್ಮ ಊರಿನಲ್ಲಿ ಯಾರೊಬ್ಬ ಬಡವ ಇದ್ದಾನೆ, ಅವನಿಗೆ ವಾಸಕ್ಕೆ ಒಂದು ಮನೆ ಇಲ್ಲ, ನಾವೊಂದು ಮನೆಯನ್ನು ನಿರ್ಮಾಣ ಮಾಡಿಕೊಡಬಹುದು. ಅಯೋಧ್ಯೆಗೆ ಹೋದಾಗ ರಾಮನ ಮುಂದೆ ಹೋಗಿ ನಿಂತಾಗ ದೇವರು ಇನ್ನ ಹೆಸರು ಹೇಳಿಕೊಂಡು ಇಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದೇನೆ, ಅದು ಸಮರ್ಪಣೆ ಮಾಡಬೇಕು. ಒಬ್ಬ ಬಿಲ್ಡರ್ಗೆ 3 ಮನೆಗಳನ್ನು ಕಟ್ಟುವಾಗ ಒಬ್ಬ ಬಡವನಿಗೆ ಒಂದು ಮನೆಯನ್ನು ಮಾಡಿಕೊಡುವುದು ದೊಡ್ಡ ಕಷ್ಟದ ಕೆಲಸ ಆಗೋದಿಲ್ಲ. ನಮ್ಮಲ್ಲಿ ಇಷ್ಟು ಸಂಘ ಸಂಸ್ಥೆಗಳಿದ್ದಾವೆ, ಇಷ್ಟು ಅಸೋಸಿಯೇಷನ್ಸ್ ಇದ್ದಾವೆ, ಕ್ಲಬ್ಗಳಿದ್ದಾವೆ. ಎಲ್ಲರೂ ಕೂಡ ಹೀಗೆ ಸಮಾಜಮುಖಿಯಾದ ಕರ್ತವ್ಯದಲ್ಲಿ ತೊಡಗಿಸಿಕೊಂಡ್ರೆ ರಾಮರಾಜ್ಯದ ಕನಸು ನನಸಾಗೋದು ದೂರ ಇಲ್ಲ. ಇಲ್ಲಿ ದುಡ್ಡು ಕೊಡೋದೇ ಮುಖ್ಯ ಅಲ್ಲ, ನಮ್ಮ ವೃತ್ತಿಯ ಮೂಲಕವೇ ಸಾಕಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ. ನನ್ನದೊಂದು ವೈದ್ಯಕೀಯ ಸಂಸ್ಥೆ ಇದೆ, 10 ಮಂದಿ ಬಡವರಿಗೆ ಉಚಿತವಾದ ಚಿಕಿತ್ಸೆಯನ್ನು ಕೊಡಿಸಬಹುದು. ಒಂದು ಶಿಕ್ಷಣ ಸಂಸ್ಥೆ ಇದೆ, ಒಳ್ಳೆಯ 10 ಅರ್ಹ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಿಸಬಹುದು. ಒಂದು ಗೋಶಾಲೆ ಇದೆ, 10 ಹಸುಗಳನ್ನು ನಾನು ಅಡಾಪ್ಟ್ ಮಾಡ್ಕೊಳ್ಬಹುದು, ದತ್ತು ಸ್ವೀಕಾರ ಮಾಡಿಕೊಳ್ಬಹುದು. 10 ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿಸಬಹುದು. ಎಲ್ಲರೂ ಕೂಡ ಅವರವರ ವೃತ್ತಿಯ ಬದುಕಿನಲ್ಲಿಯೇ ಇಂತಹ ಸೇವೆಗಳನ್ನು ಮಾಡ್ತಾ ರಾಮರಾಜ್ಯದ ಕನಸನ್ನು ನನಸು ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಇದು ರಾಮದೇವರಿಗೆ ಸಲ್ಲಿಸುವಂತಹ ದೊಡ್ಡ ಕಾಣಿಕೆ. ಇಂತಹ ಕಾಣಿಕೆಗಳನ್ನು ನಾವು ತಯಾರು ಮಾಡಿಕೊಂಡು ರಾಮನ ಬಳಿ ಬರೋಣ, ರಾಮನಿಗೆ ನಮ್ಮ ಕಾಣಿಕೆಯನ್ನು ಸಮರ್ಪಣೆ ಮಾಡೋಣ. ಎಲ್ಲರೂ ಕೂಡ ರಾಮನನ್ನು ಪಾತ್ರ. ಮಕರ ಸಂಕ್ರಾಂತಿ ಕಡಿತಾ ಇದ್ದಂತೆಯೇ ಒಂದು ವಾರದೊಳಗಾಗಿ ದಿವಸ ನಿಶ್ಚಿತವಾಗುತ್ತೆ. ಇನ್ನು ಆ ದಿನಾಂಕ ತೀರ್ಮಾನ ಆಗಿಲ್ಲ, ಇನ್ನೊಂದು ತಿಂಗಳೊಳಗಾಗದು ಆಗತ್ತೆ. ಬಹಳ ದೂರ ಇರುವುದಿಲ್ಲ, ಜನವರಿ ತಿಂಗಳ ಒಳಗೇನೆ ಮಕರ ಸಂಕ್ರಾಂತಿ ಕಳೀತಾ ಇದ್ದಂತೆಯೇ ಶುಭ ಮುಹೂರ್ತದಲ್ಲಿ ಪ್ರಣಾಮ. ನಮ್ಮ ಭಾರತ ನೆಲದಲ್ಲಿ ಗೋವುಗಳ ಹತ್ಯೆ ಖಂಡಿತ ಆಗಬಾರದು. ಅದು ನಮ್ಮ ಸಂಸ್ಕೃತಿಯೇ ಅಲ್ಲ. ಸರ್ಕಾರ ಗೋಹತ್ಯೆ ನಿಷೇಧ ಕಾನೂನನ್ನು ಹಿಂಪಡೆಯುವಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರದು ಅಂತ ನಾನು ಸರ್ಕಾರದಲ್ಲಿ ಕೇಳ್ಕೊತಾ ಇದ್ದೇನೆ. ಜೊತೆಗೆ ನಮ್ಮ ಹಿಂದೂ ಸಂಘಟನೆಗಳು ಅವಶ್ಯವಾಗಿ ಇಂತಹ ಕಾರ್ಯ ನಡೀತಾ ಇದ್ದಲ್ಲಿ ಅದನ್ನು ತಡೆಯಬೇಕು. ನೇರವಾಗಿ ನೀವು ಧುಮುಕೋದು ಬೇಕಾಗಿಲ್ಲ. ನಮ್ಮ ಪೊಲೀಸ್ ಇಲಾಖೆ ಇದೆ, ಆ ಪೊಲೀಸ್ ಇಲಾಖೆಯ ಮುಖಾಂತರವೇ ಇದನ್ನು ತಡೆಗಟ್ಟಬೇಕು. ಆವಾಗ ಇಂತಹ ಸಂಘರ್ಷಗಳಿಗೆ ಎಡೆ ಇಲ್ಲ ಅಂತ ಆಶಯ. ಏನಾದರೂ ಹಾಕಬೇಕಂದ್ರೆ ಹುಂಡಿಯಲ್ಲಿ ಕಾಣಿಕೆ ಹಾಕಿ ಬರಬಹುದು, ಅಂಥದ್ದು ಯಾವುದು ಇರೋದಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ, ನಾವು ನಮ್ಮ ಮನೆಯ ನಮ್ಮ ಶಕ್ತಿ ಸೀಮೆಯ ಒಳಗೆ ಏನು ಸಾಧ್ಯ ಉಂಟು ಅಂತಹ ಸಮಾಜ ಸೇವೆಯನ್ನು ಮಾಡಿದೆವು ಅಂತಂದರೆ ಶ್ರೀರಾಮಚಂದ್ರಂದದ್ದು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಮಿ ಗರಿಯಸಿ. ಜನ್ಮಭೂಮಿಯ ಸೇವೆ ನಮಗೆ ದೊಡ್ಡ ಕಾಣಿಕೆ ರಾಮನೇ ಅಂದಿದ್ದಾನೆ. ಹಾಗಾಗಿ ನಾವು ಏನು ದೇಶ ಸೇವೆ ಮಾಡ್ತೇವೆ ಅದು ರಾಮನ ಸೇವೆ. ರಾಮಭಕ್ತಿ ಬೇರೆ ಅಲ್ಲ, ದೇಶಭಕ್ತಿ ಬೇರೆ ಅಲ್ಲ. ರಾಮನ ಸೇವೆ ದೇಶ ಸೇವೆ ಬೇರೆ ಅಲ್ಲ, ರಾಮನ ಸೇವೆ ಬೇರೆ ಅಲ್ಲ. ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ
ಆಮೇಲೆ ಚಾತುರ್ಮಾಸ ಮೈಸೂರಿನಲ್ಲಿ ಎಲ್ಲಿ ಮತ್ತು ಯಾವ ಅವಧಿಯಲ್ಲಿ ಎಷ್ಟು ಈ ರಾಮರಾಜ್ಯದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ನಾವು ಮಾಡಬಹುದಾದಂತಹ ಸೇವೆ ಏನು ಅನ್ನುವುದನ್ನು ಈಗ ತಾನು ತಿಳಿಸಿದ್ದೇವೆ. ಇಂತಹ ಒಂದು ಪರಿಕಲ್ಪನೆಗೆ ನಮಗೆ ಮೂಲತಃ ಪ್ರೇರಣೆ ಸಿಕ್ಕದ್ದು ನಮ್ಮ ಹರಿಕೃಷ್ಣ ಕುಡೂರವರು. ಅವರು ತಮ್ಮ 60ನೇ ವರ್ಷದ ಉತ್ಸವ ಸಂದರ್ಭದಲ್ಲಿ 100 ಮನೆಗಳು ನಿರ್ಮಾಣ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಈ ನೆಲೆಯಲ್ಲಿ ನಾವು ಕೂಡ ಯಾವತ್ತು ರಾಮರ ಆ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ಒಬ್ಬ ಸದಸ್ಯರಾದೆವು, ಇದು ರಾಮದೇವರ ಸೇವೆ ಅಂತ ಹೇಳಿಕೊಂಡು ಆವತ್ತಿನಿಂದ ನಾವು ಇಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಪ್ರತಿ ವರ್ಷ ಒಂದೊಂದಾದರೂ ಆ ಗೃಹ ನಿರ್ಮಾಣಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಹೇಳಿಕೊಂಡು ಹಾಗೆ ಸುಮಾರು 16 ಮನೆಗಳ ನಿರ್ಮಾಣಕ್ಕೆ ಯಥಾಶಕ್ತಿ ನಾವು ಸೇವೆಯನ್ನು ಮಾಡಿದ್ದೇವೆ. ಇವತ್ತು ಈಗ ತಾನೇ ನಾವು ಬ್ರಹ್ಮಾವರದ ಹತ್ರ ಒಂದು ಕಡೆ ಒಂದು ಮನೆಯನ್ನು ಹೀಗೆ ಹಸ್ತಾಂತರ ಮಾಡಿ ಈಗ ನಾವು ಬರ್ತಾ ಇದ್ದೇವೆ. ಹಾಗೆ ಎಲ್ಲರೂ ಕೂಡ ಈ ಕಾರ್ಯದಲ್ಲಿ ತೊಡಗಿಸುವುದು ಅದು ಅವರ ವಿಚಾರ, ಅದಕ್ಕೆ ನಮಗೂ ಯಾವ ಸಂಬಂಧ ಇಲ್ಲ. ರಾಮದೇವರ ಸೇವೆ, ದೇಶ ಸೇವೆ ಆಗಬೇಕಾದ್ರೂ ಮುಖ್ಯ. ಅದನ್ನು ಇಟ್ಟುಕೊಂಡು ಯಾರು ಏನು ಮಾಡ್ತಾರೋ ಅದನ್ನು ಮಾಡಿ. ನಮ್ಗೆ ಆಗಬೇಕಾದ ರಾಮದೇವರ ಸೇವೆ ಆಗಬೇಕು, ರಾಮದೇವರ ಹೆಸರಿನಲ್ಲಿ ದೇಶ ಸೇವೆ ಆಗಬೇಕು. ಅದಕ್ಕೆ ಯಾರು ಮುಂದಾಗ್ತಾರೋ ಅವರನ್ನೆಲ್ಲ ನಾವು ಸ್ವಾಗತಿಸ್ತೇವೆ.